ಹೌದಲ್ಲ? ಹಾಗಾದ್ರೆ ಸೃಷ್ಟಿ ಮಾಡಿದ್ದನ್ನು ಪಾಲಿಸಲೇಬೇಕು. ಹೌದು, ಇಲ್ಲದಿದ್ದರೆ ಅದಕ್ಕೆ ಅಂತ ಜನ ಇಟ್ಟಿದೆ. ಅದೇ ಮತ್ತೆ ಸೃಷ್ಟಿ ಮಾಡುವುದಕ್ಕೂ ಜನವೇ ಇಟ್ಟದ್ದು. ಹೌದು, ಆದರೆ ಸ್ವಯಂ ಯಾರು ಸ್ವಯಂ ಅಲ್ಲ, ನಾನು ಸ್ವತಂತ್ರ, ನೀವಿಬ್ಬರು ಸ್ವತಂತ್ರ. ಈಗ ನೀನು ಸ್ವಯಂ ಆದ್ರೆ ನಿನಗೆ ಅಮ್ಮನಿಂದ ಆಜ್ಞೆ ಯಾಕೆ ಬೇಕಿತ್ತು? ಅಮ್ಮನ ಆಜ್ಞೆ ಪಡೆದ ಮೇಲೆ ನಾನು ಅದಲ್ಲ, ಅಮ್ಮನಿಂದ ಆಜ್ಞಾಪ್ತನಾದ ನೀನು ನಿನ್ನ ಕ್ಷೇತ್ರದಲ್ಲಿ ನೀನು ದೊಡ್ಡವ, ಆಕ್ಷೇಪ ಅಲ್ಲ. ನನ್ನ ಕ್ಷೇತ್ರಕ್ಕೆ ನೀನು ಹಲ್ಲೆ ಮಾಡುವುದಕ್ಕೆ ಬಂದ್ರೆ ನಾನು ಸುಮ್ಮನಿರುವುದಿಲ್ಲ. ನೀನು ಕ್ಷೇತ್ರ ಕಳ್ಕೊತ್ತಿ ಮಾರಾಯ, ನನ್ನ ಹತ್ರ ನೀನು ವಾದ ಮಾಡಿದ್ರೆ ನಿನ್ನ ಕ್ಷೇತ್ರ ಹೋಗ್ತದೆ. ಯಾಕೆ? ನಾನು ಸೃಷ್ಟಿಯೇ ಮಾಡುವುದು. ಈಗ ನೀನು ಸೃಷ್ಟಿಯೇ ಮಾಡದಿದ್ರೆ ನನಗೆ ನಷ್ಟ ಅಲ್ಲ, ನಷ್ಟ ನಿನಗೆ. ಹೇಗೆ? ಅಮ್ಮ ನಿನ್ನನ್ನು ಅನುಗ್ರಹಿಸುವುದಿಲ್ಲ. ಅಂದ್ರೆ ತಾಯಿಯ ಮಾತನ್ನು ತಪ್ಪಿದ ಮಗ ನೀನು, ತಾಯಿಗೆ ತಕ್ಕ ಮಗ ನೀನಾಗುವುದಿಲ್ಲ. ಅದಕ್ಕೆ ಸುಲಭ ದಾರಿ ಇದೆ. ಏನು? ನೀವಿಬ್ಬರು ಬ್ರಹ್ಮಾಯ ನಮೋ ನಮಃ ಅಂತ ನನ್ನ ಕಾಲಿಗೆ ಬಿದ್ದು ತಾಯಿಯ ಮಾತು ತಕ್ಷಣ. ಈಗ ಅಮ್ಮ ಹೇಳಿದ್ದಾಳ ಬ್ರಹ್ಮ ದೊಡ್ಡವ ಅಂತ? ಇಲ್ಲಲ್ಲ. ಈಗ ನಿನ್ನಲ್ಲಿ ಕೇಳ್ತೇನೆ, ನಮಗೂ ಸ್ವಲ್ಪ ಬೇಕು ಮಾಡಿ. ಎಲ್ಲ ಅಮ್ಮ ಕೊಡ್ಬೇಕು, ಸ್ವಂತಿಗೆ ಎಲ್ಲ ಅಮ್ಮ ಕೊಡ್ಬೇಕು ಅಂತ. ನೀನು ಯಾವ ಪಕ್ಷದ ಅಮ್ಮ ಅಂತ ಕೈ ಮುಗಿಕೊಂಡು ಈಗ ಅಮ್ಮನನ್ನು ಅಮ್ಮ ಎಂದೇ ಹೇಳ್ಬೇಕಲ್ದೆ ಅಜ್ಜಿ ಅಂತ ಕರೀ ಆಗೋದಿಲ್ಲ. ಹಾಗೆ ನಾವು ಅಮ್ಮ ಅಂತ ಕೈ ಮುಗಿಯುದು. ನಾವು ಸಹ ಕೈ ಮುಗಿತೇವೆ, ಆದ್ರೆ ಎಲ್ಲ ತಪ್ಪದು. ನೀನು ಯಾವ ಬ್ರಹ್ಮ? ನೀನು ಯಾವ ಬ್ರಹ್ಮ ಅಂದ್ರೆ ನೀನು ಕಾರ್ಯ ಬ್ರಹ್ಮನೋ ಕಾರಣ ಬ್ರಹ್ಮನೋ? ಎರಡು ಹೌದು. ಎರಡು ಹೇಗೆ ಆಗ್ತೀಯ? ಯಾಕಾಗುದಿಲ್ಲ? ಆಗುದೇ ಇಲ್ಲ. ನೀನು ಕಾರ್ಯ ಬ್ರಹ್ಮ, ನೀನು ನಾನು ಸೃಷ್ಟಿಕರ್ತನಾದಂತ ನೀನು ಮಾಡಿದ ಕೆಲಸ ಏನುಂಟೋ ಅದು ನಾಶ ಆಗದ ರೀತಿಯಲ್ಲಿ ಅದಕ್ಕೆ ಬೇಕಾದ ಸಮಯಕ್ಕೆ ಬೇಕಾದನ್ನು ಕೊಟ್ಟು ಹೊರೆಯುವವ. ಅದು ಕಾರ್ಯವೋ? ಅದು ನನ್ನ ಕಾರ್ಯ. ಹಾಗಿದ್ರೆ ನಾವಿಬ್ಬರು ಕಾರ್ಯ. ಸತ್ಯ, ಅದು ಬೇಕು ನನಗೆ. ಈಗ ಕಾರಣ ಬ್ರಹ್ಮ ಅಂದ್ರೆ ಯಾರು? ಅದು ಪರಬ್ರಹ್ಮ ವಸ್ತು ಅಮ್ಮ. ಹೌದು. ಹಾಗಾಗಿ ಅಲ್ಲಿಗೆ ನಾವು ಈಗ ನಾನು ಅಲ್ಲಿಗೆ ಹೋಗಲೇ ಇಲ್ಲ ಪುಣ್ಯಾತ್ಮ. ನಮ್ಮ ಮೂವರಲ್ಲಿ ನಾನು ಶ್ರೇಷ್ಠ. ಅದನ್ನು ಅಮ್ಮ ದೊಡ್ಡವರೇ, ಅದನ್ನು ನಾವು ಮರಿಬಾರದು. ಈಗ ಹಿನ್ನೆಲೆ ಏನುಂಟೋ ಅದಕ್ಕೆ ಅಲ್ವಾ ನಾನು ಹೇಳಿದ್ದು, ಹಿಮ್ಮೇಳವನ್ನು ನಾವು ಪರಿಧಿಯನ್ನಾಗಿಟ್ಟುಕೊಂಡು ಆ ಆವರಣದೊಳಗೆ ವಿಸ್ತರಿಸಬೇಕು, ಈ ಹರಿಸಬೇಕು. ಹೌದಾ? ಈಗ ಯೋಚನೆ ಮಾಡು ನೀನು. ಈಗ ನಿನಗೆ ಬೇಕಾದ್ದು ಮನ್ನಣೆ. ನಾನು ದೊಡ್ಡವ ಎಂದು ಹೇಳಿದಾಗ ಕೈ ಮುಗಿಬೇಕು ನಾವು. ಅಲ್ಲ, ವಾಸ್ತವತೆ ಮನ್ನಣೆ ಅಂತ ಹೇಳಬೇಡ. ವಸ್ತುಸ್ಥಿತಿ ಹಾಗಿರ್ತಿದ್ರೆ ಅಮ್ಮ ಹಾಗೆ ಹೇಳಬೇಕಿತ್ತು. ಮಕ್ಕಳೇ, ನೀವು ಕಾರ್ಯೋನ್ಮುಖರಾಗುವುದಕ್ಕೆ ಮೊದಲು ಅವನಿಂದ ಅಪ್ಪಣೆ ಕೇಳಿ ಅವನ ನಿರ್ದೇಶನದಂತೆ ನಡೆಯಿರಿ ಅಂತ ಅಮ್ಮ ಹೇಳಿದ್ದಾಳ. ಎಲ್ಲವನ್ನು ಅಪ್ಪಣೆ ಕೊಡಬೇಕು ಅಂತ ಇಲ್ಲ. ಅಮ್ಮ ಆಡಿದಂತಹ ಮಾತಿನ ದಾಟಿಯನ್ನು ಕೇಳಿದಾಗ ನಮ್ಮ ಮೂರಲ್ಲಿ ನಾನೇ ದೊಡ್ಡವಂತ ಅದು ಆಗುವುದಿಲ್ಲ. ಹೇಗೆ ಗೊತ್ತುಂಟು, ಅವೊಬ್ಬ ಅಂಧನ ನ್ಯಾಯ ಆಗ್ತದೆ. ಒಬ್ಬ ಕುರುಡ ಏನು ಹಿಡ್ಕೊಂಡ್ರು ಅವನಿಗೆ ಅವನದಂತ ಒಂದು ಕಲ್ಪನೆ ಇದೆ. ಹೌದು, ಇದು ಚಿನ್ನದ ಕೋಲು ಅಂತ ಕಲ್ಪನೆ ಇದ್ರೆ ಅವ ಕಟ್ಟಿಗೆ ತುಂಡನ್ನು ಇಟ್ಕೊಂಡಿದ್ರು ಚಿನ್ನದ ಕೋಲಿ. ಹೌದು, ಅವ ಹೇಳಿದ ಅದನ್ನೇ. ಹಾಗೆ ಆಗಬಾರದು ಬ್ರಹ್ಮ. ಈಗ ನಾನೊಂದು ಮಾತು ಹೇಳ್ತೇನೆ, ನಾನು ಸಹ ಅದನ್ನೇ ಹೇಳುದು. ಹಾಗೆ ಆಗಬಾರದು, ನೀನು ಒಪ್ಪಿಕೊ. ಈಗ ನಾವು ಮೂವರು ಸಮಾನರು ಎಂದು ಹೇಳುವುದಕ್ಕೆ ಕಾರಣ ಒಂದೇ ಒಂದು ಹೇಳ್ತೇನೆ. ಏನು? ಮಣ್ಣು ಮೂಲದಲ್ಲಿ ಒಂದೇ ಆಗಿರ್ತದೆ. ಕುಂಬಾರನ ಕೈಗೆ ಸಿಕ್ಕಿದಾಗ ಮಡಿಕೆ ಬೇರೆ ಬೇರೆ ಆಗ್ತದೆ. ಹೌದು. ಚಿನ್ನ ಮೂಲದಲ್ಲಿ ಒಂದೇ.
ಅದನ್ನು ಆಭರಣ ಮಾಡುವವನ ಕೈಗೆ ಸಿಕ್ಕಿದಾಗ ಅದು ಬೇರೆ ಬೇರೆ ಮೌಲ್ಯವನ್ನು ಕೊಡುತ್ತದೆ. ಹೌದು, ಆಭರಣ ಆಗಿದೆ. ಆಭರಣ ಆಗ್ತದೆ. ಮೂಲದಲ್ಲಿ ಹಾಲು ಒಂದು, ಆಮೇಲೆ ಆಗ್ಲಿಲ್ಲ ಮೊಸರು, ಬೆಣ್ಣೆ, ಮಜ್ಜಿಗೆ ಇತ್ಯಾದಿ. ಹುಳಿ ಹಿಂಡಿದ್ರೆ ಮಜ್ಜಿಗೆ ಆಗುತ್ತದೆ. ನೀನು ಹುಳಿ ಹಿಂಡ್ಲಿಕ್ಕೆ ಹೋಗ್ಬೇಕು. ಇಲ್ಲ, ನೀನು ಹಿಂಡಿದ್ದು. ಈಗ ಮೂಲದಲ್ಲಿ ನಾವು ಒಂದೇ ಶಕ್ತಿಯಿಂದ ಸಿಡಿಯಲ್ಪಟ್ಟಂತಹ ಬಿಂದುಗಳು. ಆ ಸಿಂಧುವಿನ ಬಗ್ಗೆ ನಮಗೆ ಸರಿಯಾದ ಅಭಿಮಾನ ಭಕ್ತಿ ಬೇಕು. ಅದನ್ನು ನುಳಿದು ನೀನು ದೊಡ್ಡವ ನಾನು ದೊಡ್ಡವ ಎಂಬುದು ಬೇಡ. ಆಗಲ್ಲ. ಈಗ ನೀನು ಸೃಷ್ಟಿ ಮಾಡಿದ್ದನ್ನು ನಾನು ಉಳಿಸದೆ ಹೋದ್ರೆ ಅದು ಸೃಷ್ಟಿ ಮಾಡಿದ್ರೆ ನಾನು ಪಾಲಿಸ್ತೇನೆ ನಿನ್ನನ್ನು. ಸರಿ ನಿನ್ನ ವಚನವು ಪಡೆಯುವ ನಾನು ಹರಿಗಲಿ ನಾನು ಹರಳಿದ ಸ್ವಲ್ಪ ಬಂತು ಹತ್ತಿರ. ನಿನ್ನ ಸಹಕಾರ ಬೇಕು, ಅನುಮೋದನೆ ಬೇಕು. ಹೌದು, ನಿನ್ನ ಸಹಕಾರ ನೀನು ಒಪ್ಪಿದ್ರೆ ಪಾಲನಕತ್ವೇ. ಓ ಬ್ರಹ್ಮ ಒಂದೊತ್ತಿಗೆ ಆಡಿದ ಮಾತಿಗೆ ಪ್ರತಿಯಾಗಿ ನಾನು ಶ್ರೇಷ್ಠ ಎನ್ನುವಂಥ ನಿರ್ಧಾರಕ್ಕೆ ನಾನು ಬಂದವ. ಹೌದು, ಅವ ಭರಿಸಿದ್ದು. ಆದ್ರೆ ನಾವು ಮೂವರು ಮಾಡುವಂತಹ ಕಾರ್ಯಕ್ಕೆ ಸಕಾರಣವನ್ನು ಕೊಟ್ಟು ಅದು ಏತಕ್ಕೆ ಶ್ರೇಷ್ಠ ಎನ್ನುವಂತ ಉತ್ತರವನ್ನು ಕೊಟ್ಟವ ನೀನು. ಹೌದು, ಆ ಹೊತ್ತಿಗೆ ಸರಿಯಾಗಿ ಗ್ರಹಿಸಿದ್ದೇನೆ. ನೀನಾಡಿದಂತಹ ಮಾತು ನಿಜವಾಗಿ ಹುಟ್ಟು ಎನ್ನುವಂಥದ್ದು ಆಕಸ್ಮಿಕ, ಬದುಕು ಎನ್ನುವಂಥದ್ದು ಅನಿವಾರ್ಯ, ಸಾವು ಎನ್ನುವಂಥದ್ದು ಸಹಜ. ಹುಟ್ಟು ಎಂದ್ರೆ ಆತನ ಸೃಷ್ಟಿ, ಬದುಕು ಎನ್ನುವಂತಾದ್ರೆ ನಿನ್ನು ಮಾಡುವಂತಹ ಪಾಲನೆ, ಸಾವು ಎನ್ನುವಂತಾದ್ರೆ ನಾನು ಮಾಡುವಂತಹ ಲಯದ ಕಾರ್ಯ. ಜನನ, ಜೀವನ, ಮರಣ. ಅದರಲ್ಲಿ ಆತ ಮಾಡುವ ಯಾವುದು ಸೃಷ್ಟಿಯ ಕಾರ್ಯ ಉಂಟು, ನಾನು ಯಾವ ಲಯದ ಕಾರ್ಯವನ್ನು ಮಾಡ್ತೇವೆ ಅದೆಲ್ಲವೂ ಕ್ಷಣಿಕ. ಒಂದು ಕ್ಷಣಕ್ಕೆ ನಡೆದು ಹೋಗುವಂತಹ ಕಾರ್ಯ, ಅದೇನು ಹೆಚ್ಚಿನದ್ದೇನು ಅಲ್ಲ. ಆದ್ರೆ ನೀನು ಮಾಡುವಂತಹ ಪಾಲನೆಯ ಕಾರ್ಯ ಅದೆಷ್ಟೋ ವರ್ಷಗಳ ತನಕ, ಅದೆಷ್ಟೋ ಯುಗಗಳ ತನಕ ಮಾಡಬೇಕಾದಂತಹ ಕಾರ್ಯ. ಅವರು ಹೇಳೋದು ಎಂತದ್ದು ಅರ್ಥ ಆಯ್ತು ನಿಮಗೆಲ್ಲ ಒಂದೊಂದು ಗಳಿಗೆಯಲ್ಲಿ ಆಗುತ್ತದೆ, ನೀನು ಮಾತ್ರ ಎಷ್ಟು ಹಾಗಲ್ಲದು. ನೀವು ಒಂದು ಗಳಿಗೆ ಹಾಗಲ್ಲ, ನಿಮ್ಮ ಕ್ಷಣಿಕ ಕೆಲಸ ನಮ್ಮ ದೊಡ್ಡ ಕೆಲಸ, ದೀರ್ಘಾವಧಿ. ಸೃಷ್ಟಿಕರ್ತ ವಿಧಾತನೊಡನೆ ಚರ್ಚೆಗೆ ಹೋಗ್ಬೇಡ. ಆತ ಶ್ರೇಷ್ಠನೆನ್ನು ಎನ್ನುವುದಕ್ಕೆ ಮೇಲೇರಿ ಹೋಗಿದೆ, ಇನ್ನು ಕೆಳಗೆ ಬೀಳಲಿಕ್ಕಿಲ್ಲ. ಇಲ್ಲ, ಆದ್ರೆ ನಿನ್ನನ್ನು ನಾನು ಶ್ರೇಷ್ಠನೆಂದು ಒಪ್ಪಿಕೊಂಡಿದ್ದೇನೆ. ಹೌದಯ್ಯ, ಅದೇ ಏನು ಮಾಡುದು. ಆತ ನಿನ್ನ ದಾರಿಗೆಲ್ಲ ಯಾರ ದಾರಿಗೂ ಬರ್ತಾ ಇಲ್ಲ. ನನ್ನದೊಂದು ಲಯದ ಕಾರ್ಯ, ಎಲ್ಲವನ್ನು ಹತೋಟಿಯಲ್ಲಿಟ್ಟು ಅವನನ್ನೊಂದು ನನಗೆ ಹತೋಟಿಗೆ ತರಲಿಕ್ಕೆ ಆಗ್ಲಿಲ್ಲ. ಆದ್ದರಿಂದ ನಿನ್ನನ್ನು ಶ್ರೇಷ್ಠನೆಂದು ಒಪ್ಪಿಕೊಂಡಾಗಿದೆ. ಆದ್ರೆ ಇಬ್ಬರಿದ್ದೀರಿ. ಶ್ರೇಷ್ಠ ಯಾರು ಎನ್ನುವುದು ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕಾದದ್ದು. ಸರಿ. ಆದ್ರಿಂದ ಮುಂದೆ ಹೋಗ್ಲಿಕ್ಕೆ ಚರ್ಚೆ, ವಾದ ಏನುಂಟು ಆದಷ್ಟು ಬೇಗ ಮುಗಿಲಿ. ಆದ್ರೆ ನಿಮ್ಮಿರುವರಲ್ಲಿ ಆದ್ರೂ ನಾನು ಏತಕ್ಕೆ, ನನಗೆ ಕಾರ್ಯ ಏನೂ ಇಲ್ಲ. ನಿಮ್ಮಿಬ್ಬರಲ್ಲಿ ವಾದ ಆಗ್ಬೇಕು. ಆದ್ರೆ ಒಂದು ವಾದವನ್ನು ಬೇಗ ಮುಗಿಸಿ ಎಲ್ಲ ನಿನ್ನಲ್ಲಿ. ಹೌದು, ಸರಿ. ಅಲ್ಲಿವರೆಗೆ ನೀನೇ ಮಾಡ್ತೀನಿ. ಹರಿಹರರಲ್ಲಿ ಭೇದ ಇಲ್ಲ ಎನ್ನುವುದಕ್ಕೋಸ್ಕರವಾಗಿ ನಿನ್ನಲ್ಲಿ ನಾನು ಐಕ್ಯನಾಗುವಂತ ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ಒಪ್ಪಿದ್ರೆ ಇದು ಐಕ್ಯನಾಗಿದ್ದೇನೆ. ಇರುವುದೇ ಭೀತಿ ಮನದೊಳಗೆ ದಂಡಂ ದಶಗುಣ. ನಿನಗೆ ಪೆಟ್ಟರಿಗೆ ಬೇರೆ ಮತ್ತಿಲ್ಲ.
ವರದಿ ಬಲವಿಲ್ಲ ಶೋಧನೆಯಿಂದಲೀ ಸಾಧಿಸಿ ಇಳಿಯುವ ನಿಜವ ಬೋಧ ಕಲ್ಪದಿ ಲಯವಾದ ಪ್ರಪಂಚವ ಬೋಧ ಕಲ್ಪದಿ ಲಯವಾದ ಪ್ರಪಂಚವ ಅಲ್ಲಿ ಬರದಿ ಬೆಳೆದಿರುವ ಬ್ರಹ್ಮ, ಹೇ ಬ್ರಹ್ಮ, ನೀನು ಬರೇ ಗುಮ್ಮ. ನಾನು ಬ್ರಹ್ಮ ಅಂತ ಕರೆಯೋದು, ನೀನು ಅಮ್ಮ ಅಂತ ಕರೆಯೋದು. ನಿನಗೆ ಕಿವಿ ಹೇಗೆ ಕೇಳಿಸ್ತದೆ? ಹಾ ಬ್ರಹ್ಮ, ಹಾ ನೀನು ನನ್ನ ತಮ್ಮ ಅಂತ ನಾನು ಹೇಳಿದ್ರೆ ನಿನಗೆ ಸಿಟ್ಟು ಬರಬೇಕು. ಹೌದು ಬರ್ತದೆ. ಹೌದಲ್ಲ? ಹಾ. ಹಾಗೆ ಕರೆಯುವುದಿಲ್ಲ. ಹಾ ಈಗ ಸಿಟ್ಟಾದ್ದು ಯಾಕೆ ನೀನು? ಸಿಟ್ಟಾದ್ದು ನನ್ನನ್ನು ಒಪ್ಪಿಕೊಳ್ಳದೆ ಇದ್ದದ್ದಕ್ಕೆ. ಅಲ್ಲ, ಶಿವ ನನ್ನಲ್ಲಿ ಐತೆ ನೀನು ಅಂತ. ಹೇಳಿದ್ದು ತಪ್ಪು, ನನ್ನನ್ನು ಒಪ್ಪು. ಹಾ. ಅದು- ಏನಿಲ್ಲ ಅವನಿಗೆ. ಹಾ. ನೀವಿಬ್ರು ಒಂದಾದ ತಕ್ಷಣ ಹೌದು. ನಾನು ಹೆದರಿ ಓಡ್ತೇನೆ ಅಂತ ಹೇಳಿಸಿದ್ದ. ಈಗ ಅವನನ್ನು ಸೇರಿದ ಯಾಕೆ ಅಂತ ಗೊತ್ತಾಯ್ತಾ? ಯಾಕೆ ಒಬ್ಬರಿಂದ ಕೊಡುವುದಿಲ್ಲ ಅಂತ. ಆಗಲ್ಲ. ನನ್ನಲ್ಲಿ ಹೋರಾಡುವುದಕ್ಕೆ ಹಾ. ಒಬ್ಬರಿಂದ ಕೂಡುವುದಿಲ್ಲ ಅಂತ ಹಾ. ನೀವು ಒಟ್ಟಿಗೆ ಆದ್ದು. ಈಗ ನಾನು ಹೇಳಿದ್ದೇನೆ ಅವನನ್ನು. ಒಟ್ಟಿಗೆ ಆದ್ದು. ಈಗ ಬ್ರಹ್ಮನಲ್ಲಿ ಹೋರಾಟ ಮಾಡ್ಲಿಕ್ಕೆ ಉಂಟು ಅಂತ ನಾನು ಅವನಲ್ಲಿ ಹೇಳಿದ್ದೇನೆ. ನಾನು ಅವನಿಗೆ ಅದನ್ನ ಯೋಚನೆ ಆಗಿದೆ. ಹೇಗೆ ಅದು? ಹಾ. ಅದಲ್ಲ. ಹಾ. ಈಗ ಪ್ರಯಾಣಿಕನೊಬ್ಬ ಹಾ. ಸಾಗರವನ್ನು ಹೊಳೆಯನ್ನು ಹಾ. ದಾಟುವುದಕ್ಕೆ ಒಂದು ದೋಣಿಯನ್ನು ಬಳಸ್ತಾನೆ. ಹೌದು. ಆ ದೋಣಿ ತೂತು ಉಂಟು ಅಂತ ಗೊತ್ತಾಯಿತು, ಹಾ. ಮತ್ತೊಂದು ಸರಿಯಾದ ದೋಣಿಯನ್ನು ಏರ್ತಾನೆ. ಹೌದು. ಈಗ ಅಮ್ಮನ ಆಜ್ಞೆ ಎನ್ನುವಂತಹ ಒಂದು ಕರ್ತವ್ಯದ ದಡ ಸೇರುವುದಕ್ಕೆ ಹಾ. ನಿನ್ನನ್ನು ಸೇರಿದ್ರೆ ಅದು ತೂತು ದೋಣಿ, ಹಾ. ಇದು ಸರಿಯಾದ ದೋಣಿ ಅಂತ ಅಲ್ಲ, ನನಗೆ ಈಗ ಗೊತ್ತು. ಗೊತ್ತಾಗಿದೆ. ಏ, ತೂತು ದೋಣಿ ಇದ್ದದ್ದಕ್ಕೆ ಹಾ. ಆ ತೂತನ್ನು ಮುಚ್ಚುವುದಕ್ಕೆ ಅವ ಸೇರಿಕೊಂಡದ್ದು. ಬಿಡು ಆ ವಿಚಾರ ಬಿಡು. ಹಾ. ಈಗ ಹೊಡೆದಾಟಕ್ಕೆ ನೀನು ಸಿದ್ಧನಾಗಿ. ಹೌದು. ನಾನು ಸತ್ವಗುಣೋಪೇತ, ಹಾ. ಸಾಮರ್ಥ್ಯ ವಿಹೀನ ಅಂತ ತಿಳಿಬೇಡ. ನೀನು ಸತ್ವಗುಣದವ ಹೋರಾಡದೆ ಇರುವುದು ಸರಿ, ಹಾ. ನಾನು ರಾಜಸ ಗುಣದವ ಹೊಡೆಯುವುದೇ ಸರಿ. ನಾನು ಹೊಡಿತೇನೆ ನಿಂತಿದ್ದು. ಸತ್ವಗುಣದವ ಹಾ. ಪೆಟ್ಟು ತಿನ್ನುವುದಕ್ಕೆ ಇರುವವನಲ್ಲ, ಹಾ. ಹೊಡೆಯುವುದಕ್ಕೆ ಯಾರು ಕೈ ಎತ್ತುತ್ತಾನೋ ಹಾ. ಅವನಲ್ಲಿ ಹಾ. ಅವನಿಗೆ ಪ್ರಜ್ಞೆ ಮೂಡಿಸುವ ಬೌದ್ಧಿಕ ಸಾಮರ್ಥ್ಯವನ್ನು ಹುಟ್ಟಿಸುವ ಕೆಲಸ ನೋಡು, ಕೂಡಿದ್ರು ನೀನು ಆ ಕೆಲಸ ಮಾಡು. ಮಾಡ್ತೇನೆ. ಹಾ. ಈಗ ನಿನ್ನನ್ನು ದೊಡ್ಡವ ಅಂತ ನಾನು ಒಪ್ಪಿಕೊಳ್ಳಬೇಕು ಅಂತ ಆದ್ರೆ ಹಾ. ನಿನ್ನಲ್ಲಿ ಹಿರಿತನ ಎಷ್ಟು ಉಂಟು ಎನ್ನುವುದನ್ನು ಶೋಧಿಸಬೇಕು. ಈಗ ವಾದ ಮಾಡುವುದಲ್ಲ, ಶೋಧನೆಯಿಂದ ನಿಜ ತಿಳಿಯುವ. ಈಗ ಹೊಡೆದಾಟದಲ್ಲಿ ಹಾ. ಈಗ ನೀನು ಸರಿಯಾಗಿ ತ್ರಾಣ ಈಗ ನಾನು 4 ಕೊಟ್ಟೇನು, ಹಾ. ನೀನು ತಿನ್ನಿ. ಅಥವಾ ಹಿಂದೆ ಕೊಡ್ಲಿಕ್ಕೂ ಸಾಕು. ನೀನೊಂದು 2 ಕೊಟ್ಟೀನಿ, ಹೌದು. ನಾನು ಅದನ್ನು ಅದು ಬೇಡ. ಅಲ್ಲ. ಈಗ ಒಬ್ಬ ಬಹಳ ಸಾಮರ್ಥ್ಯವುಳ್ಳವ ಶ್ರೇಷ್ಠ ಯಾರು ಅಂತ ನಿರ್ಧರಿಸುವುದಕ್ಕೆ ಹೋರಾಟ ಮಾಧ್ಯಮ ಅಲ್ಲ. ಅಲ್ಲ. ಮತ್ತೆ ಬೇರೆ ದಾರಿಗಳು. ಅಮ್ಮ ಹೇಳಿದ್ದನ್ನೇ ನೀನು ಸ್ವಲ್ಪ ಜ್ಞಾಪಿಸಿಕೊ. ಹೇಗೆ? ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವ ಮೋದದಿ ಸೃಷ್ಟಿಸುವರೆ. ಹೌದು, ನನ್ನಲ್ಲಿ. ನನ್ನಲ್ಲಿ ಹೇಳಿ. ನಿನ್ನಲ್ಲಿಯೂ ನಮ್ಮಲ್ಲಿ ಎಲ್ಲಲ್ಲಿ ಹೌದು. ಎಲ್ಲರಿಗೂ. ಮೋದತಿ ಸೃಷ್ಟಿಸುವರು ಅಂತ ನನ್ನಲ್ಲಿ. ಹೌದು. ಆಮೇಲೆ ಪಾಲಿಸುವವ ಹೌದು. ನಾನು. ಆಮೇಲೆ ಅದನ್ನು ಪಾಲಿಸಬೇಕು. ಹೌದು. ಹಾಗಾದ್ರೆ ಆ ಕಳೆದ ಕಲ್ಪದ ಸಂಗ್ರಹ ಎಲ್ಲಿ ಉಂಟು? ಹಾ, ಹಾ. ಈಗ ನಮ್ಮ ಮೂವರಲ್ಲಿ ಉಂಟು. ಅದಕ್ಕೆ ಹೇಗೆ ಏನ್ ಮಾಡುದು? ನಮ್ಮ ಹೊಟ್ಟೆ ಒಳಗೆ ಹಾ. ಎಷ್ಟು ಎಲ್ಲಿ ಹೇಗೆ ಉಂಟು ಎನ್ನುವುದನ್ನು ತಿಳಿಯುವುದಕ್ಕೆ ಹಾ. ನನ್ನ ಉದರ ಶೋಧನೆ ನೀನು ಮಾಡಬೇಕು, ಹಾ. ನಿನ್ನ ಹೊಟ್ಟೆ ಒಳಗೆ ನಾನು ಹೋಗ್ಬೇಕು. ಚಿಕ್ಕ ಹುಡುಗರಿಗೂ ಗೊತ್ತಾಗಿದೆ, ಹಾ. ಸೃಷ್ಟಿ ಮಾಡುವ ನಾನು. ಎಲ್ಲ ನನ್ನ ಹೊಟ್ಟೆ ಗೊತ್ತಾಗ ಗೊತ್ತಾಗ್ತದಪ್ಪ. ನಿನ್ನ ಈ ಹೊಟ್ಟೆ ಯಾವಾಗ ದೊಡ್ಡದಾಗಿ ಈಗ ದೊಡ್ಡ ಹೊಟ್ಟೆಯವರಿಗೆ ಅಷ್ಟು ಉಂಟು ಅಂತ ಒಳಗೆ. ಅಲ್ಲ, ಕೆಲವರು ರೋಗಿಸ್ತರು ದೊಡ್ಡ ಹೊಟ್ಟೆ. ಇದು ಅಂತದ್ದಲ್ಲ, ಇದು ಅಮ್ಮ ಎಲ್ಲ ಇಟ್ಟು ಹೌದಾ? ಇಟ್ಟಾಗ ಈಗ ನಮ್ಮ ಹೊಟ್ಟೆಯಲ್ಲಿ ಇರಬೇಕು ಎನ್ನುವುದು ಸ್ಪಷ್ಟ ತಾನೆ. ಇರಬಹುದು ಅಂತ ನಿನಗೆ ಸಂಶಯ, ನನಗಿಲ್ಲ. ಆದ್ರಿಂದ ಹಾ. ಈಗ ನಾವೊಂದು ದಾರಿಗೆ ಹೇಗೆ ಶೋಧನೆ? ನಿನ್ನ ಹೊಟ್ಟೆಯನ್ನು ನಾನು ಶೋಧಿಸುವುದು, ಹಾ. ನನ್ನ ಹೊಟ್ಟೆಯೊಳಗೆ ಏನುಂಟು ಅದನ್ನು ನೀನು ಶೋಧಿಸಿ ಚಾಚು ತಪ್ಪದೆ ನನ್ನಲ್ಲಿ ವಿವರಿಸು. ನಾನು ಹೇಳಿಕ್ಕಿಲ್ಲ, ಹೇಳ್ಬೇಕು ಅಂತ. ನೀನು ಹೇಳಿಕ್ಕಿಲ್ಲ. ನಾನು ಹೇಳಲಿಕ್ಕುಂಟು. ಹೌದೌದು. ಈಗ ಸಂಶಯ ನಿನಗೆ, ನನ್ನ ಹೊಟ್ಟೆಯೊಳಗೆ ಒಬ್ಬ. ಒಂದು ನಾವು ಯಾವುದೇ ಒಂದು ಯೋಜನೆಯನ್ನು ಹಾಕಿಕೊಳ್ಳುವಾಗ ಅತಿ ಶೀಘ್ರವಾಗಿ ಕಡಿಮೆ ಕೆಲಸದಲ್ಲಿ ಮುಗಿಸುವ ಬಗ್ಗೆ ನಿರ್ಧರಿಸಿಕೊಳ್ಳಿ. ಬೇಕು. ಅದಕ್ಕೆ ಈಗ ಎಲ್ಲ ನನ್ನಲ್ಲಿ ಉಂಟು. ನೀನು ಒಮ್ಮೆ ಒಳಗೆ ಹೋಗಿ ನೋಡಿದೆ. ಎಲ್ಲ ಒಂದು ಒಪ್ಪಿಕೊಂಡು ಅಲ್ಲಿ ಅರ್ಥದಲ್ಲಿ ಕೆಲಸ ಮುಗಿತಾ. ಓ, ಸಮಯ ಉಳಿತಲ್ಲ. ಹಾ. ಏನು ಸಮಯ ಬರ್ತೀನಿ. ಹಾ. ಹಾಗಿದ್ರೆ ಎಷ್ಟು ಸಮಯ ಹಾಳಾಗ್ತಿರ್ಲಿಲ್ಲ. ಹಾ. ಇದು ಮೊದಲು ಗೊತ್ತಿರ್ಲಿಲ್ಲ ನಿನಗೆ. ಇಲ್ಲ ಅಲ್ಲ, ಇದೀಗ ಹೇಳಿದ್ದು ನೀನು ಈಗಲೇ ಅಲ್ವಾ? ಹೌದೌದು. ಹಾ. ಹಾಗಾದ್ರಿಂದ ಹಾ. ಈಗ ವಾದ ಪ್ರತಿವಾದ, ಹಾ. ಈಗ ನ್ಯಾಯ ಅನ್ನುವಂಥದ್ದು ತಕ್ಕಡೆಯ ಎರಡು ಭಾಗಕ್ಕೂ ಅನ್ವಯಿಸ್ತದೆ. ಹೌದು. ಈಗ ನಿನ್ನೋದರ ನಾನು ಶೋಧನೆ, ನನ್ನೋದರ ಶೋಧನೆ ನೀನು ಮಾಡ್ಬೇಕು. ಒಪ್ಪಂದ. ಹೌದು. ಈಗ ನಾನು ಮೊದಲಿಗೆ ನೀನು. ನಾನಾ? ಹೌದು.
ಹೌದಾ? ಹೌದು. ಹಾಗಾದ್ರೆ ನಾನು ಸೇರುದು ನಿನ್ನ ಹೊಟ್ಟೆ, ಹಾ. ಕೊಡು ನನಗೆ ಬಟ್ಟೆ. ನಿನಗೆ ದಾರಿ ಅಲ್ವಾ? ಹೌದು. ನಿನಗೆ ದಾರಿ ತೋರಿಸ್ತೇನೆ. ತೋರಿಸು. ಹೇಗೆ? ಏನು ಆಗಲಿಲ್ಲ, ಇನ್ನಾಗಲಿಲ್ಲ. ಒಳಗೆ ಹೋಗಿದ್ದಾನೆ. ಇವನಿಗೆ ಮಾತಾಡ್ಲಿಕ್ಕೆ ಕಲಿಸಿದ್ಯಾ? ಎಷ್ಟು ಮಾತಾಡಿದ? ಮತ್ತೆ ಬೇರೆ ಯಾವುದು ಉಂಟು ಅಂತ ನನಗೆ ಅದಲ್ಲ. ಒಳಗೆ ಹೋದಂತಹ ಯುವ ಬೇಗ ಹೊರಗೆ ಬರಬಾರ್ದು. ಬೇಗ ಬರಬಾರ್ದು ಅಂತ ಇದ್ರೆ ನವದ್ವಾರಗಳು 9 ದ್ವಾರಗಳನ್ನು ಎಂತಹ ಬಂಧಿಸಲಿಕ್ಕೆ ನಮಗೆ ನಮ್ಮಿಂದ ಕೂಡ ಉಂಟು ಮಾಡ್ತೇವೆ. ಒಂದು ಯಾವುದಾದ್ರೂ ಬಿಟ್ಟಿರ್ಬೇಕು, ಇಲ್ಲವೇ ಇದ್ರೆ ಸೃಷ್ಟಿಕರ್ತ ಬ್ರಹ್ಮನೇ ಹೋಗ್ತಾನೆ. ಹರಿಯ ಭಗುತನಿ ವಿಧಿಯ ಜಗರವ ಬರುತ್ತಿರಲು ಕರಿ ಯೋಗ ಮಾಯೆಯ ಬೆರಸಿ ಪತ್ರದಲ್ಲಿ ತಾಮಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಯಾಕೆ ಒಂದು ರೀತಿಯ ಆಲಸ್ಯ ಉತ್ಸಾಹದ ಚಿಲುಮೆಯಂತಿದ್ದ ನನ್ನನ್ನು ಜಾಡ್ಯ ಆವರಿಸಿಕೊಂಡಿರುವ ಕಾರಣ ಇಷ್ಟೇ. ಮೊದಲೇ ಈಶನನಲ್ಲಿ ಐಕ್ಯನಾಗಿದ್ದಾನೆ, ಬ್ರಹ್ಮ ಶೋಧನೆಗೆ ಹೋಗಿದ್ದಾನೆ. ತ್ರಿಗುಣಗಳ ಸಮ್ಮಿಲನ ಈ ರೀತಿಯ ಆಲಸ್ಯಕ್ಕೆ ಕಾರಣ. ನಿತ್ಯ ಬರ್ತಾ ಇದೆ. ನಿತ್ಯ ಮಾಡಬೇಕಾದ್ರೆ ಸುತ್ತಮುತ್ತ ಜಲವೇ ಅಲ್ವೋ, ನೆಲ ಇಲ್ಲ. ಯೋಚಿಸಿದ್ರೆ ಆ ಕಡೆಯಿಂದ ಆಲದ ಎಲೆಯೊಂದು ತೇಲುತ್ತಾ ಬರ್ತಾ ಇದೆ. ಈ ಆಲದ ಎಲೆಯಲ್ಲಿ ನಾನು ಮಲಗುವುದು ಹೇಗೆ? ಬಾಲ ಮುಕುಂದನಾಗಿ ಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ. ಬರುತ್ತಲ ಸರದಿ ಜದ ಮೇಲೆ ಇರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತನಾದ ನೋಡಿ ಮೆರೆದ ಮುಖದಿಂದ ಇರದ ಮೇಲೆಗೆ ನೋಡಲು ವರ ಪಂಚ ಬದಲದಿಂದ
ಹರಿಯ ಪದಯುಗಮಂ ಸ್ಮರಿಸುತ್ತ ಹರಿಯ ಪದಯುಗಮಂ ಸ್ಮರಿಸುತ್ತ